ಸಿನಿಮಾ ರಂಗದ ಮೊದಲ ಗ್ರಾಫಿಕ್ಸ್ ತಂತ್ರಜ್ಞಾನವುಳ್ಳ ಉಮಿಲ್ ಸಿನಿಮಾ ತುಳು ಸಿನಿಮಾ ರಂಗದ ಮೊದಲ ಬಾರಿಗೆ ದೊಡ್ಡ ಮೊತ್ತಕ್ಕೆ ಹಿಂದಿ ಡಬ್ಬಿಂಗ್ ರೈಟ್ಸ್ ಪಡೆದುಕೊಂಡು ಇತಿಹಾಸವನ್ನ ನಿರ್ಮಿಸಿದೆ ಎಂದು ಚಿತ್ರದ ನಿರ್ದೇಶಕ ರಂಜಿತ್ ಸುವರ್ಣ ಹೇಳಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ತುಳು ಚಿತ್ರರಂಗ ಕೇವಲ 12-13 ಸಿನಿಮಾಗಳಿಗೆ ಸೀಮಿತವಾಗಿತ್ತು. ಆದರೆ ಈಗ 100ಕ್ಕೂ ಹೆಚ್ಚು ಸಿನಿಮಾಗಳನ್ನು ಬಿಡುಗಡೆ ಮಾಡುವಂತಹ ಹಂತದಲ್ಲಿದೆ. ಇಂತಹ ಕಾಲಘಟ್ಟದಲ್ಲಿ ಮೊದಲ ಬಾರಿಗೆ ಗ್ರಾಫಿಕ್ಸ್ ತಂತ್ರಜ್ಞಾನವನ್ನು ಬಳಸಿಕೊಂಡು ನಿರ್ಮಿಸಲಾದ ಉಮಿಲ್ ತುಳು ಸಿನಿಮಾಕ್ಕೆ ಹಿಂದಿ ಕಂಪನಿಯಿಂದ ಡಬ್ಬಿಂಗ್ ರೈಟ್ಸ್ ದೊರಕಿದೆ. ಇನ್ನು ಹಿಂದಿ ಚಾನೆಲ್ಗಳಲ್ಲಿಯೂ ಕೂಡ ಉಮಿಲ್ ತುಳು ಸಿನಿಮಾ ಪ್ರಸಾರವಾಗಲಿರುವುದು ಸಂತೋಷದ ವಿಚಾರ ಎಂದು ಹೇಳಿದರು. ತುಳು ಅನ್ನೋದು ಸೀಮಿತ ಮಾರ್ಕೆಟ್ಗೆ ಸೀಮಿತವಾಗಿತ್ತು. 12 ಥಿಯೇಟರ್ 13 ಥಿಯೇಟರ್ಗೆ ರಿಲೀಸ್ ಮಾಡುವಂತ ಒಂದು ತುಳು ಇಂಡಸ್ಟ್ರಿ ಇವತ್ತು 100 ಸಿನಿಮಾ ರಿಲೀಸ್ ಆಗೋ ತನಕ ಬಂದು ನಿಂತಿದೆ. ಬಟ್ ಇಂಥ ಒಂದು ಕಾಲಘಟ್ಟದಲ್ಲಿ ಈ ಉಮಿಲ್ ಅನ್ನೋ ಒಂದು ಸಿನಿಮಾ ಒಂದು ಗ್ರಾಫಿಕ್ಸ್ ಬಳಕೆಯನ್ನು ಯೂಸ್ ಮಾಡಿ ಇವತ್ತು ಒಂದು ನ್ಯಾಷನಲ್ ಲೆವೆಲ್ ಜನರಿಗೆ ರೀಚ್ ಆಗೋ ತರ ನಾವು ಮಾಡ್ತಾ ಇದೀವಿ ಅಂದ್ರೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಮೊದಲ ಬಾರಿಗೆ ಹಿಂದಿ ಕಂಪನಿ ಒಂದು ನಮ್ಮ ತುಳು ಸಿನಿಮಾದ ಉಮಿಲ್ ಸಿನಿಮಾದ ಹಿಂದಿ ಡಬ್ಬಿಂಗ್ ರೈಟ್ಸ್ ಅನ್ನು ಪಡೆದುಕೊಂಡಿದೆ. ಒಂದು ದೊಡ್ಡ ಮೊತ್ತಕ್ಕೆ ಸೇಲ್ ಆಗಿದೆ ಅನ್ನೋದೇ ನಮ್ಮ ನಿಜವಾಗಲೂ ತುಳುವರ ಒಂದು ಹೆಮ್ಮೆಯ ವಿಷಯ. ಯಾಕಂದ್ರೆ ಈ ಸಿನಿಮಾ ಬಂದ್ಬಿಟ್ಟು ಹಿಂದಿ ಚಾನೆಲ್ಗಳಲ್ಲಿ ಪ್ಲೇ ಆಗುತ್ತೆ. ಸೆಟ್ ಮ್ಯಾಕ್ಸ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಇಲ್ಲ ಅವ್ರು ಯಾವ ಚಾನೆಲ್ ಎಲ್ಲ ಕೊಡ್ತಾರೆ, ಈ ಅವರು ಬೇರೆ ಭಾಷೆಗೆ ಬಂಗಾಳಿ ಇರ್ಬೋದು, ಮರಾಠಿ ಇರ್ಬೋದು, ಇಲ್ಲ ಗುಜರಾತಿ ಇರ್ಬೋದು, ಈ ತರ ಒಂದು ಯಾವ ಭಾಷೆಗೂ ಅವರು ಡಬ್ ಮಾಡಿ ಅದನ್ನ ಪ್ರದರ್ಶನ ಮಾಡುವಂತ ಒಂದು ಪ್ರದರ್ಶನ ಮಾಡಬಹುದು. ಯಾಕಂದ್ರೆ ಅವರು ನಾರ್ತ್ ಭಾರತ ಉತ್ತರ ಭಾರತದ ರೈಟ್ಸ್ ಅನ್ನು ನಮ್ಮಿಂದ ದೊಡ್ಡ ಮೊತ್ತಕ್ಕೆ ಪಡೆದುಕೊಂಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಉಮಿಲ್ ಚಿತ್ರದ ನಾಯಕ ನಟ ಉಮೇಶ್ ಮಿಜಾರ್, ಹಿರಿಯ ಕಲಾವಿದರುಗಳಾದ ಭೋಜರಾಜ್ ವಾಮಂಜೂರು, ನಿರ್ಮಾಪಕರಾದ ಕರುಣಾಕರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, B4 News 24/7 ಮಂಗಳೂರು.